ಕುಂದಾಪುರ ಪುರಸಭಾ ವ್ಯಾಪ್ತಿಯ ಜಲಸಿರಿ ಕುಡಿಯುವ ನೀರು ಯೋಜನೆಯ ಕುರಿತ ಕಾಮಗಾರಿಯಲ್ಲಿ ಸಾಕಷ್ಟು ವೈಫಲ್ಯತೆ ಕಂಡು ಬರ್ತಾ ಇದೆ. ಪುನಃ ರಸ್ತೆ ಅಗೆಯುವುದು, ಇಂಟರ್ಲಾಕ್ ಅಳವಡಿಸುವಲ್ಲಿಯೂ ಕೂಡ ವೈಫಲ್ಯ. ಒಂದೊಂದು ಕೆಲಸವನ್ನ ಮತ್ತೆ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈ ಕಾಮಗಾರಿಯ ಬಗ್ಗೆ ಸದಸ್ಯರೆಲ್ಲರ ಅಸಮಾಧಾನವಿದೆ. ಈ ಅವ್ಯವಸ್ಥೆ ಹೀಗೆ ಮುಂದುವರೆದ್ರೆ ಇಡೀ ಕಾಮಗಾರಿಯನ್ನ ತನಿಖೆಗೆ ಹಾಕಬೇಕಾಗುತ್ತೆ ಅಂತ ಪುರಸಭಾ ಹಿರಿಯ ಸದಸ್ಯ ಮೋಹನ್ ದಾಸ್ ಶೆಣೈ ಎಚ್ಚರಿಕೆ ನೀಡಿದ್ದಾರೆ. ಅವರು ಪುರಸಭೆಯ ಸಭಾಂಗಣದಲ್ಲಿ ನಡೆದ ಜಲಸಿರಿ ಕುಡಿಯುವ ನೀರು ಯೋಜನೆಯ ಕುರಿತ ವಿಶೇಷ ಸಭೆಯಲ್ಲಿ ಕಳೆದ 2 ವರ್ಷಗಳಿಂದ ನಡೆಯುತ್ತಿರುವ ಕಾಮಗಾರಿ ಇನ್ನೂ ಕೂಡ ವ್ಯವಸ್ಥಿತವಾಗಿ ಮುಗಿಯದ ಬಗ್ಗೆ, ತಾಂತ್ರಿಕ ವೈಫಲ್ಯದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದಲ್ಲದೆ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಜಲಸಿರಿ ಬಗ್ಗೆ ಅಧಿಕಾರಿ ಹರೀಶ್ ಮಾಹಿತಿ ನೀಡಿ, ಪುರಸಭೆ ವ್ಯಾಪ್ತಿಯಲ್ಲಿ 24 ಗಂಟೆ ಕುಡಿಯುವ ನೀರು ನೀಡುವ ಕಾಮಗಾರಿ ನವೆಂಬರ್ 2019ಕ್ಕೆ ಮುಗಿಯಬೇಕಿತ್ತು. ಟೆಂಡರ್ನಲ್ಲಿ 32.5 ಕಿಲೋಮೀಟರ್ ಇದ್ದಿದ್ದು ಈಗ 42.5 ಕಿಲೋಮೀಟರ್ ಆಗಿದೆ. 18 ತಿಂಗಳ ಅವಧಿಯಲ್ಲಿ ಕಾಮಗಾರಿ ಮುಗಿಯಬೇಕಾಗಿದ್ದು ಕೊರೋನಾದಿಂದ ಕಾಮಗಾರಿ ವಿಳಂಬವಾಗಿದೆ ಎಂದರು. ಸದಸ್ಯ ಅಶ್ಫಕ್ ಅವರು ಮಾತನಾಡಿ, ಕೋಡಿಯಲ್ಲಿ ಅಧಿಕಾರಿಗಳು ಹೇಳಿದಷ್ಟು ಸಂಪರ್ಕ ಕೊಟ್ಟಿಲ್ಲ. ಪೈಪ್ ಅಳವಡಿಸಲು ಹೊಂಡ ಮಾಡಿ 1 ವರ್ಷ 8 ತಿಂಗಳು ಆದರೂ ಅದಕ್ಕೆ ಮಣ್ಣು ಹಾಕಿ ಸರಿಪಡಿಸಿಲ್ಲ. ಇದಕ್ಕೆ ಯಾರು ಹೊಣೆ? ಕೆಲಸ ಸಮರ್ಪಕವಾಗಿಲ್ಲ ಎಂದು ದೂರಿದ್ರು. ಇದಕ್ಕೆ ಆ ಭಾಗದ ಸದಸ್ಯರಾದ ಲಕ್ಷ್ಮೀಬಾಯಿ, ಕಮಲಾ ಮಂಜುನಾಥ್ ಧ್ವನಿ ಕೂಡಿಸಿದ್ರು. ಅದು 1 ಕೋಟಿ ಅಲ್ಲ, 23 ಕೋಟಿ. ಅದಾದ್ಮೇಲೆ ಅಡಿಷನ್ ನೀವು ತಗೊಂಡು ದುಡ್ಡು ಹಾಕ್ಸಿದ್ರಿ. ಅದಕ್ಕೆ ನಮ್ಮನ್ನು ನೀವು ಸಮಸ್ಯೆ ನಮ್ಮನ್ನು ಹೇಳಿದ್ರೆ ನೀವು ಸಮಸ್ಯೆ ಇಲ್ಲಿ ಬಂದು ಹೇಳ್ಬೇಕಿತ್ತು. ಸಮಸ್ಯೆ ಆಗ್ತಿದೆ, ಸಮಸ್ಯೆ ಆಗೋದಾಗಿ ಸ್ಪಂದನೆ ಮಾಡ್ಬೇಕಲ್ಲ, ಜವಾಬ್ದಾರಿ ಅಲ್ಲ. ನೀವು ಆ ಜವಾಬ್ದಾರಿಯಿಂದ ಕಳ್ಸಿಕೊಳ್ಳುವಂತ ವ್ಯವಸ್ಥೆ ಮಾಡ್ಕೋಬಾರ್ದು. ಮಾತಾಡಲಿಕ್ಕೆ ಬಂದು ಆ ಸಮಸ್ಯೆ ತೊಂದರೆ ಆದದ್ದು ನಿಮ್ಮಂತ ಅಧಿಕಾರಿಗಳ ಕೇಳಬೇಕಂದ್ರೆ ನಾವಲ್ಲಿ ಯಾರ ಹತ್ರ ಹಿಂದೆ ಹತ್ರ ಕೇಳಲಿಕ್ಕೆ ಆಗ್ತದ? ಇಲ್ಲ, ಯಾಕೆ ಆಗ್ತಾ ಇಲ್ಲ? ಆಯ್ತಲ್ಲ, ಅವರು ಹಿರಿಯರು ಹೇಳಿ ಬೇಡ. ಪೈಪ್ ಆದವಲ್ಲೇ ಈ ಮುಖ್ಯ ಪೈಪ್ ಹಾಕುವಾಗಲೇ ಅಲ್ಲಿಗೆ ಕನೆಕ್ಷನ್ ಹಾಕಿಡಿ ಅಂತ ಹೇಳಿದ್ದೇವೆ. ಕನೆಕ್ಷನ್ ಯಾವುದು ಮಾಡಿಲ್ಲ. ಆದ್ರೆ 245 ಅಪ್ಲಿಕೇಶನ್ ತಗೊಂಡಿದ್ದಾರೆ. ಅಪ್ಲಿಕೇಶನ್ ತಗೊಂಡಾದ್ರೆ ಕನೆಕ್ಷನ್ ಅಂತ ನಾವು ನಡೆಸ್ಕೊಳ್ಳಿಕ್ಕೆ ಬರೋದಿಲ್ಲ. ಅಧಿಕಾರಿಗಳ ಸಮಜಾಯಿಷಿಗೆ ಸದಸ್ಯರನ್ನ ಮತ್ತೆ ಕೆರಳಿಸಿತು. ಮೋಹನ್ ದಾಸ್ ಶೆಣೈಯವರು ಮಾತನಾಡಿ, 3 ಬಾರಿ ಪೈಪ್ ಅಳವಡಿಸಿದ್ದಲ್ಲಿ ಸಿಂಕ್ ಆದ್ರಿ ಯಾರು ಹೊಣೆ? ಇದು ಜಾಸ್ತಿ ಮಳೆ ಬೀಳುವ ಪ್ರದೇಶ. ಇಲ್ಲಿ ಭೌಗೋಳಿಕ ವಿಶೇಷತೆ ತಿಳಿದುಕೊಂಡು ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದರು. ಈ ರೀತಿ ಕೆಲಸ ಮಾಡುವುದು ಸರ್ಕಾರದ ಹಣ ಲೂಟಿ ಮಾಡಿದಂತೆ. ಇಂತಹ ಕೆಲಸ ಪುರಸಭೆಗೆ ಬೇಕಾ? ಕಾಮಗಾರಿಯ ಬಗ್ಗೆ ಸಂದೇಹ ಉಂಟಾಗುತ್ತಿದೆ ಎಂದು ಸಂತೋಷ್ ಶೆಟ್ಟಿ ಹೇಳಿದರು. ಸದಸ್ಯ ಚಂದ್ರಶೇಖರ್ ಕಾರ್ವಿಯವರು ಮಾತನಾಡಿ, ಜಲಸಿರಿ ಯೋಜನೆ ಅನುಷ್ಠಾನದಲ್ಲಿ ಆದ ತಪ್ಪುಗಳ ಬಗ್ಗೆ ಪಟ್ಟಿ ಮಾಡಿದ್ದೀರಾ. ಮುಂದೆ ತಪ್ಪುಗಳಾಗದಂತೆ ಕೆಲಸ ಮಾಡಬೇಕು. ನೀವು ಅಳವಡಿಸುತ್ತಿರುವ ತಂತ್ರಜ್ಞಾನ ಪರಿಪೂರ್ಣವಾಗಿಲ್ಲ ಎಂದರು. ಪುರಸಭೆಯ ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ ಅವರು ಮಾತನಾಡಿ, ಪುರಸಭೆ ವ್ಯಾಪ್ತಿಯ ಜನರಿಗೆ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದ್ದು, ಟೆಂಡರ್ ಅವಧಿ ಮುಗಿಯುವುದರೊಳಗೆ ನೀರಿನ ಸಂಪರ್ಕವನ್ನ ಪಡೆದುಕೊಳ್ಳಬೇಕು. ನಂತರ ಮತ್ತೆ ಸಂಪರ್ಕ ಪಡೆಯಲು ಆಗುವುದಿಲ್ಲ ಎಂದರು. ಅಲ್ಲ, ನಾವು ಕೇಳ್ತೀವಿ. ಆಮೇಲೆ ಕೇಳಿದ್ಮೇಲೆ ಏನ್ ತಪ್ಪುಗಳಾಗಿದೆ ಅದನ್ನ ಸರಿಪಡಿಸಲಿಕ್ಕೋಸ್ಕರ ನೀವು ಪಟ್ಟಿಗಳ ಮಾಡಿ ಅದನ್ನ 1 by 1 ಮುಂದಕ್ಕೆ ತಪ್ಪುಗಳು ಆಗದಿದ್ದಾಗೆ ಕೆಲಸಗಳನ್ನ ನಿರ್ವಹಿಸಿ. ಒಂದು ಹಾಗಾದ್ರೆ ಸ್ಯಾಲರಿಗಳನ್ನ ಹೆಚ್ಚು ಮಾಡಿಕೊಂಡು ಅದು 1ರಲ್ಲಿ 3-4 ಮಾಡ್ಲಿಕ್ಕೆ ಆಗಲ್ವಾ? ಇವರೆಲ್ಲ ಇಲ್ಲ ಅಂತ ವ್ಯವಸ್ಥೆ ಇಲ್ಲ ಅಂತೆ, ನೀವು ಬದಲಾಯಿಸ್ಕೊಳ್ಳಿ. ಬೇಡ. ಪೈಪ್ ಆದವಲ್ಲೇ ಈ ಮುಖ್ಯ ಪೈಪ್ ಹಾಕುವಾಗಲೇ ಅಲ್ಲಿಗೆ ಕನೆಕ್ಷನ್ ಹಾಕಿಡಿ ಅಂತ ಹೇಳಿದ್ದೇವೆ. ಕನೆಕ್ಷನ್ ಯಾವುದು ಮಾಡಿಲ್ಲ. ಆದ್ರೆ 245 ಅಪ್ಲಿಕೇಶನ್ ತಗೊಂಡಿದ್ದಾರೆ. ಅಪ್ಲಿಕೇಶನ್ ತಗೊಂಡಾದ್ರೆ ಕನೆಕ್ಷನ್ ಅಂತ ನಾವು ನಡೆಸ್ಕೊಳ್ಳಿಕ್ಕೆ ಬರೋದಿಲ್ಲ. ಪಬ್ಲಿಕ್ ಇಂದ ಅರ್ಜಿ ತಗೊಂಡು ಅದನ್ನ ಚೆಕ್ ಮಾಡಿ ಏನು ಫೀಸ್ ಇದೆ, ನಿಮ್ಮ ಲೋಕಲ್ ಬಾಡಿ ಏನು ಫೀಸ್ ಕಟ್ಟಿಸ್ಬಿಟ್ಟು ಸಬ್ಮಿಟ್ ಮಾಡಿ ಅವರು ಸ್ಯಾಂಕ್ಷನ್ ಕೊಟ್ಟು ಆ ಸ್ಯಾಂಕ್ಷನ್ ಲಿಸ್ಟ್ ನ ಸಭೆಯಲ್ಲಿ ಪುರಸಭಾಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಡನ್, ಉಪಾಧ್ಯಕ್ಷ ಸಂದೀಪ್ ಕಾರ್ವಿ, ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ, ಕುಡಿಯುವ ನೀರು ಯೋಜನೆಯ ಸಲಹೆಗಾರರು, ನಿವೃತ್ತ ಅಧಿಕಾರಿ ಜಯರಾಮ, ತಾಂತ್ರಿಕ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸಂಬಂಧಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.